ಕೃಷಿ ಅಂದರೆ ಅಷ್ಟು ಸುಲಭದ ಮಾತಲ್ಲ. ಕೃಷಿ ಕಾಯಕ ಮಾಡುವ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯ ಸಮಸ್ಯೆ ಇದ್ದೇ ಇರುತ್ತದೆ. ಪರಿಹಾರವಾಗಿ ಇಲ್ಲೊಂದು ಮಾರ್ಗೋಪಾಯ ಇದೆ. ಬನ್ನಿ ಅದು ಏನು ಅಂತ ನೋಡ್ಕೊಂಡು ಬರೋಣ. ನಮ್ಮ ಜೊತೆ ಇರುವವರು ಡಿಕೆಶ್ ಎಡಮಂಗಲ. ಇವರು ಕೃಷಿಕರಿಗಾಗಿ ಒಂದು ಉತ್ಪನ್ನವನ್ನು ಅಂದರೆ ಒಂದು ಪ್ರಾಡಕ್ಟನ್ನು ಮಾಡ್ತಾ ಇದ್ದಾರೆ. ಆ ಪ್ರಾಡಕ್ಟ್ ಏನೆಂಬುದನ್ನು ನಾವು ಡಿಕೆಶ್ ಜೊತೆ ಮಾತಾಡ್ಸೋಣ. ಪಂಚಶ್ರೀ ದೋಟಿ ಹೌಸ್, ಪಂಚಶ್ರೀ ಎಂಟರ್ಪ್ರೈಸಸ್ ಅಂತ ನಾವು ಒಂದು ಫಾರ್ಮ್ ರಿಜಿಸ್ಟರ್ ಮಾಡಿದ್ದೇವೆ. ರೈತರಿಗೆ ಒಂದು ಪ್ರಯೋಜನ ಆಗಬೇಕು ಎಂಬ ದೃಷ್ಟಿಯಿಂದ ಹೈಟೆಕ್ ಮಾದರಿ ಅಂತ ಒಂದು ದೋಟಿ ಮಾಡಿದ್ದೇವೆ. ಕೇವಲ ಒಂದು 2.5 kg ವೆಯ್ಟ್ ಇದೆ ಇದು. ಇದನ್ನು ಈ ಥ್ರೆಡ್ ಥರ ಇದು ಮಾಡಿ ಈ ಥರ ಎಕ್ಸ್ಟೆಂಡ್ ಆಗ್ತದೆ. ಇದು ಪೈಪ್ ಎಲ್ಲ ಒಳಗಡೆನೆ ಬರ್ತದೆ. ಮತ್ತು ಇದನ್ನು ಲಾಕ್ ಟೈಟ್ ಮಾಡಿ ವಾಪಸ್ ಇಲ್ಲಿ ಬಂದು ಇದನ್ನು ವಾಪಸ್ ಈ ಥರ ಮಾಡಿ ಎಳಿಬೇಕು. ಇದು ಏರಿಯಲ್ ಸಿಸ್ಟಮಲ್ಲಿ ಇರ್ತದೆ. ನಮ್ಮ ಹತ್ರ 2 ಟೈಪ್ನ ದೋಟಿದೆ. ಒಂದು 25 ಫೀಟ್ ಮತ್ತು 30 ಫೀಟ್ ಇದೆ. ಈಗ ಅಡಿಕೆ ಕೊಯ್ಲಿಕ್ಕೆ ಕತ್ತಿಯನ್ನು ಕೂಡ ಅಳವಡಿಸ್ಬೋದು. 25 ಫೀಟ್ ನಮ್ಮದು ದೋಟಿ ಏರಿಯಲ್ ಸಿಸ್ಟಮ್. ಮತ್ತು ಅಲ್ಲಿಂದ ಮದ್ದು ನಮ್ಮ ಈ ನಾಜಿಲಲ್ಲಿ 25 ಫೀಟ್ ಹೋಗ್ತದೆ. ಒಟ್ಟಿಗೆ 50 ಫೀಟ್ ತನಕ ಕೆಳಗಿಂದ ಸ್ಪ್ರೇ ಮಾಡ್ಬೋದು ಇದರಲ್ಲಿ. ಇದು ಓನ್ ಪ್ರೊಡಕ್ಷನ್, ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋದು. ನಮಗೆ ಇಲ್ಲಿ ನಮ್ಮ ಜನಗಳೆಲ್ಲಿದ್ದಾರೆ, ನಾವು ಮಾಡಿ ರೆಡಿ ಮಾಡಿ ನಾವೀಗ ಉತ್ತರ ಕನ್ನಡ ಆಗ್ಬೋದು, ದಕ್ಷಿಣ ಕನ್ನಡ ಆಗ್ಬೋದು, ಅದೇ ರೀತಿ ಈಗ ಕೊಡಗು ಭಾಗದಕ್ಕೆ ಶನಿವಾರ ಸಂತೆ ಆಗಿರ್ಬೋದು, ಹೊನ್ನಾವರ ಈ ಕಡೆಯೆಲ್ಲ ನಾವು ದೋಟಿಯನ್ನು ಈಗ 1,000ಕ್ಕೂ ಹೆಚ್ಚು ದೋಟಿಯನ್ನು ನಾವು ಸಪ್ಲೈ ಮಾಡಿದ್ದೇವೆ. ಈಗ ನಮ್ಮದು ಕ್ವಾಲಿಟಿ ಅಂತ ಹೇಳಿದರೆ ಪ್ಯೂರ್ ಅಲ್ಯೂಮಿನಿಯಂ ಪೈಪ್ ತಂದು ನಾವು ಅದಕ್ಕೆ ಅಲ್ಯೂಮಿನಿಯಂ ಟ್ಯೂಬ್ ಪೋಲ್ ಅಂತ ಹೇಳ್ತೇವೆ. ಅದನ್ನು ತಗೊಂಡು ಬಂದು ನಮ್ಮದೇ ಆದಂಥ ಲಾಕಿಂಗ್ ಸಿಸ್ಟಮ್ ಮಾಡಿ ನಾವು ಜನಗಳಿಗೆ ಕೊಡ್ತೇವೆ. ಈ ಲಾಕ್ ಏನೇ ಒಂದು ಡ್ಯಾಮೇಜ್ ಆದರೂ ರೀಪ್ಲೇಸ್ಮೆಂಟ್ ಮಾಡಿ ಕೊಡ್ತೇವೆ. 25 ಫೀಟಿಗೆ ನಾವು 4,500ಕ್ಕೆ ನಾವು ಇವಾಗ ಮಾರ್ಕೆಟ್ಗೆ ಬಿಟ್ಟಿದ್ದೇವೆ. ಅದೇ 30 ಫೀಟಿಗೆ 5,500ಕ್ಕೆ ಮಾರ್ಕೆಟ್ಗೆ ನಾವು ಬಿಟ್ಟಿದ್ದೇವೆ. ಕೆಳಗಿಂದ ಬಿಡೋದಾದ್ರೂ 4 ಬ್ಯಾರಲ್ ಕೂಡ ಬಿಡ್ತಾರೆ. ಮತ್ತು 5 ಬ್ಯಾರಲ್ ಕೂಡ ಬಿಡುವಂಥ ಇದು ಫೆಸಿಲಿಟಿ ಇದರಲ್ಲಿದೆ. ಇದರಲ್ಲಿ ಯಾವುದೇ ಮೇಂಟೆನೆನ್ಸ್ ಬರೋದಿಲ್ಲ, 0 ಮೇಂಟೆನೆನ್ಸಲ್ಲಿ ಕೃಷಿಕರು ಕೂಡ ನಮ್ಮ ಕಡೆಯಿಂದ ಪರ್ಚೇಸ್ ಮಾಡಿದ್ದಾರೆ. ಕೆಲವರು ಮನೆಗೆ ಬಂದು ತಗೊಳ್ತಾರೆ. ಪೆಪ್ಪರ್ಗೆ ಕೂಡ ಇದನ್ನು ಯೂಸ್ ಮಾಡ್ಬೋದು. ಈಗ ಶನಿವಾರ ಸಂತೆ ಕೊಡಗೆಲ್ಲ ಪೆಪ್ಪರ್ ಕೃಷಿ ಜಾಸ್ತಿ ಮಾಡ್ತಾರೆ. ಅದಕ್ಕೆ ಕೂಡ ಇದನ್ನು ಸ್ಪ್ರೇ ಮಾಡಲಿಕ್ಕೆ ನಮ್ಮ ದೋಟಿಯಲ್ಲಿ ಆಗ್ತದೆ. ಇದರಲ್ಲಿ ಗೇಟ್ ವಾಲನ್ನು ನಾವು ಇಲ್ಲಿ ಇಟ್ಟಿದ್ದೇವೆ. ಇದು ಒಳಗಿಂದ ಪೈಪು, ನಮ್ಮದು ದೋಟಿಯ ಒಳಗಡೆಯಿಂದ ಪೈಪ್ ಹೋಗ್ತದೆ. ಆ ಪೈಪನ್ನು ಬಂದು ಇಲ್ಲಿ ಪ್ರೆಸ್ ಮಾಡಿ ಇಲ್ಲಿ ಈ ಥರ ಪ್ರೆಸ್ ಮಾಡಿ ಸಿಕ್ಕಿಸಬೇಕು. ಮತ್ತು ನಿಮ್ಮದು ಯೆಲ್ಲೋ ಕಲರ್ ಪೈಪನ್ನು ಇಲ್ಲಿ ಕನೆಕ್ಟ್ ಮಾಡೋದು. ಮತ್ತು ಇದು ವಾಲ್ ಸಿಸ್ಟಮ್ ನೋಡಿ, ಈ ಥರ ಬಿಟ್ಟರೆ ಇಲ್ಲಿ ಸ್ಪ್ರೇ ಆಗ್ತದೆ. ಇದು ಮದ್ದು ಹೋಗೋದು 25 ಫೀಟ್ ನಮ್ಮ ಈ ನಾಜಿಲಲ್ಲಿ. ಇದು ಬೇಡ ಅಂತ ಹೇಳಿದರೆ ರೈತರಿಗೆ ಇದನ್ನು ಪ್ರೆಸ್ ಮಾಡಿ ಈಗ ತೆಗೆದು ಬೇರೆ ಅವರ ಮನೆಯಲ್ಲಿರುವಂಥ ನಾಜಿಲನ್ನು ಈ ಥರ ಕೂಡ ಸಿಕ್ಕಿಸ್ಬೋದು. ಇದಕ್ಕೆ ಕೊಯ್ಲಿಗೆ ಬೇಕಾದರೆ ಕತ್ತಿಯನ್ನು ಇದನ್ನು ಕೂಡ ಯೂಸ್ ಮಾಡ್ಬೋದು. ನಮ್ಮ ದೋಟಿಯಲ್ಲಿ ಸ್ಪ್ರೇ ಮಾಡಲಿಕ್ಕೆ ಆಗಿರ್ಬೋದು, ಅದೇ ರೀತಿ ಅಡಿಕೆ, ತೆಂಗು ಆಗಿರ್ಬೋದು, ಮಾವು ಆಗಿರ್ಬೋದು, ಎಲ್ಲ ಫ್ರೂಟ್ಸ್ಗಳನ್ನು ಕೊಯ್ಲಿಗೆ ಕೂಡ ನಮ್ಮದಾಗ್ತದೆ. ಕೃಷಿಕರೇ, ಇನ್ಯಾಕೆ ತಡ ಮಾಡ್ತೀರಿ? ಬಹಳಷ್ಟು ಸುಲಭದ ಉಪಾಯ, ಪರಿಹಾರ ಇಲ್ಲಿದೆ. ಪಂಚಶ್ರೀ ದೋಟಿಗಳು ನಿಮ್ಮ ಎಲ್ಲ ಕೃಷಿ ಕಾಯಕಕ್ಕೆ ಬೇಕಾದಂಥ ಸಲಕರಣೆ, ಉತ್ತಮ ಕ್ವಾಲಿಟಿಯ ಈ ದೋಟಿಗಳು ಸಿಗುತ್ತೆ. ಪಂಚಶ್ರೀ ದೋಟಿಗಳು, ಪಂಚಶ್ರೀ ಎಂಟರ್ಪ್ರೈಸಸ್, ಹಿರಿಯಮಜಲು, ಎಡಮಂಗಲ ಪೋಸ್ಟ್, ಕಡಬ ತಾಲೂಕು. ದೂರವಾಣಿ ಸಂಖ್ಯೆ 7624843798 8549033601. ಭೇಟಿ ನೀಡಿ ಪಂಚಶ್ರೀ ಎಂಟರ್ಪ್ರೈಸಸ್.